ಮುಂಗಾರು ಮಳೆ ಹಾಗೂ ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಸಸಿಕಾಂತ್ ಸ್ಪಷ್ಟ ಸೂಚನೆ ಹಾಗೂ ಮುನ್ನೆಚ್ಚರಿಕೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮುಂಗಾರು ಮಳೆಯ ಸಂಭವನೀಯ ಹಾನಿಗೆ ಸಂಬಂಧಿಸಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಚರ್ಚಿಸಲು ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಕಡಲ್ಕೊರೆತದ ಸಂದರ್ಭದಲ್ಲಿ ಆ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳಲ್ಲಿ ಸೂಕ್ತ ಭದ್ರತೆಯನ್ನು ಕಲ್ಪಿಸಬೇಕು. ಬ್ಯಾರಿಕೇಡ್ಗಳನ್ನು ಹಾಕಿ ಹೋಂಗಾರ್ಡ್ಗಳನ್ನು ನೇಮಕ ಮಾಡುವ ಮೂಲಕ ಜನಸಮೂಹವನ್ನು ತಡೆಯಬಹುದು. ಇನ್ನು ಅಹಿತಕರ ಘಟನೆ ಸಂಭವಿಸಿದಾಗ ಜಿಲ್ಲಾಡಳಿತದ ಗಮನಕ್ಕೆ ತರಬೇಕು ಎಂದು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಸೂಚಿಸಿದರು. ಅಫ್ಕೋರ್ಸ್ ನಮ್ಮ ಹತ್ರ ಮಾಹಿತಿ ಹೋದ ವರ್ಷ ಪ್ರೊಸೀಡಿಂಗ್ಸ್ ಎಲ್ಲ ಇದೆ. ಇದ್ರೆ ಕೂಡ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೂಡ ನಾವು ನೋಡಬೇಕಾಗುತ್ತೆ. ಸೊ ಬೇಸಿಕ್ ಇಶ್ಯೂಸ್ ಅಂತ ನಾವು ಲಿಸ್ಟ್ ಔಟ್ ಮಾಡಿದ್ರೆ ವಾಟ್ ಆರ್ ದಿ ಮೇಜರ್ ಇಶ್ಯೂಸ್, ಬೋತ್ ಅಸಿಸ್ಟೆಂಟ್ ಕಮಿಷನರ್ಸ್ ಕ್ಯಾನ್ ಸ್ಟಾರ್ಟ್ ಅಂಡ್ ಟೇಕ್ ದ ಹೆಲ್ಪ್ ಆಫ್ ಅದರ್ ಆಫೀಸರ್ಸ್. ಪುತ್ತೂರು ಎಸಿ ಕೃಷ್ಣಮೂರ್ತಿ ಅವರು ಮಾತನಾಡಿ, ಉಪ್ಪಿನಂಗಡಿ ವ್ಯಾಪ್ತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗಿದೆ. ಗಾಳಿ ಮಳೆಯಿಂದಾಗಿ ಮನೆಗಳಿಗೆ ಹಾನಿ ಸಂಭವಿಸಿದೆ. ಎಲ್ಲ ರೀತಿಯ ಕ್ರಮ ವಹಿಸಲಾಗುತ್ತಿದೆ ಎಂದು ತಿಳಿಸಿದರು. ನದಿ ಇದೆ ಸರ್, ಕುಮಾರಧಾರ ಅಂಡ್ ನೇತ್ರಾವತಿ ಬರುತ್ತೆ ಸರ್. ನೇತ್ರಾವತಿ ಅಂಡ್ ಕುಮಾರಧಾರ ಸೇರುವ ಜಾಗದಲ್ಲಿ ಉಪ್ಪಿನಂಗಡಿ ಜಾಗದಲ್ಲಿ ಸ್ವಲ್ಪ ನಮಗೆ ಕಲಾಮಿಟೀಸ್ ಆಗುತ್ತೆ ಸರ್, ಅಂದರೆ ಓವರ್ಫ್ಲೋಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಮನೆಗಳಿಗೆ ನೀರು ನುಗ್ಗುವ ಸಾಧ್ಯತೆ ಜಾಸ್ತಿ ಇದೆ ಸರ್. ನಮಗೆ ನನ್ನ ಇದ್ರ ಪ್ರಕಾರ ಇಲ್ಲಿ ಜಮೀನಿಗಿಂತ ಜಾಸ್ತಿಯಾಗಿ ನಮಗೆ ಇಲ್ಲಿ ಮನೆಗಳ ಹಾನಿ ಆಗೋದು ಜಾಸ್ತಿ ಇದೆ ಸರ್. ಅಂದರೆ ಮನೆಗಳು ಡ್ಯಾಮೇಜ್ ಆಗೋದು ಜಾಸ್ತಿ ಇದೆ ಸರ್. ಅಂದರೆ ಕುಮಾರಧಾರ ಮತ್ತು ಇದ್ರ ಮೂಲಕ ಮತ್ತು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ, ಅಪರ ಜಿಲ್ಲಾಧಿಕಾರಿ ವೈಶಾಲಿ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.